ಜಾತ್ರೆ ವೇಳೆ ಯುವಕರ ಗುಂಪುಗಳ ನಡುವೆ ಜಗಳವಾದ ಘಟನೆಯು ಗುಬ್ಬಿ ತಾಲೂಕಿನ ಇಡಗೂರು ಗ್ರಾಮದಲ್ಲಿ ನಡೆದಿದೆ. ಕೆಂಪಮ್ಮ ದೇವರ ಜಾತ್ರಾ ಮಹೋತ್ಸವದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದ್ದು ಆನಂದ್ ಎಂಬವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಇನ್ನು ಜ್ಯೋತಿ ಎಂಬವರ ಮೇಲೆ ಕೂಡ ಹಲ್ಲೆ ನಡೆಸಲಾಗಿದೆ. ಇನ್ನು ಗ್ರಾಮದ ಕೆಲವರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ. ಈ ಘಟನೆಯ ಕುರಿತು ಸಿಎಸ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು. ಇಲ್ಲಿಂದ ಬಂದ್ರೆ ಪೊಲೀಸ್ನವ್ರು ಏನ್ ಮಾಡ್ತಿದ್ರು? ಊರಲ್ಲಿ ಹಬ್ಬ ಮಾಡ್ತಾ ಇದ್ದು. ಹಬ್ಬ ಮಾಡ್ಬೇಕಾರೆ ಏನು ಅವ್ರು ಮಾಡ್ದಾಗೆಲ್ಲ ನಾವ್ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಊರ ಹಬ್ಬ ಅಂತ ನಾವು ಬೇರೆ ಊರಿಂದ ಹೆಣ್ಮಕ್ಳು ಆರತಿ ತಗೊಂಡೋಗೋಣ ಅಂತ ಬಂದಿದೀವಿ. ಆರತಿ ತಗೊಂಡೋಗಿ ಬಂದ್ರೆ ಹಬ್ಬ ಡೋಲ್ ಬಡ್ಸೋನ್ನ ಎಲ್ಲ ಕರ್ಸಿದ್ಕೆ ಮತ್ತೆ ಯಾಕ ಕರ್ಸ್ತೆ ಅಂತ ಈ ಹುಡುಗರು ಕಳ್ಪಟ್ಟು ಹಿಡ್ಕೊಂಡ್ರು. ನಾವು ನನ್ಗೆ ಮಗ ಅವನು, ನನ್ಗೆ ಮಗ ಆಗ್ಬೇಕು ಅವನು, ನನ್ಗೆ ನನ್ ಮಗನ್ ಕೊಳ್ಪಟ್ಟು ಹಿಡ್ಕೊಂಡ್ರು. ನಮ್ಮ ರಕ್ತನೇ ಅಲ್ವ ಅಂತ ಕೇಳಕ್ಕೆ ಅಂತ ಹೋಗಿದ್ಕೆ ನಮ್ಮ ಅಣ್ಣನ ಗುಂಪ ಸೇರ್ಕೊಂಡು ಚಾಕಿ ಇಟ್ಟುಬಿಟ್ರು. ಅಟೆಂಟ್ರು ಮಾಡ್ರು ಕೇಸು. ನನಗೆ ಬಿಡ್ಸಕ್ಕೆ ಚಾಕಲ್ಲಿ ಇದು ಮಾಡಿದ್ರು, ಕೆನ್ನೆಗೆ ಹೊಡೆದ್ರು, ನನ್ನ ಮಾಂಗಲ್ಯ ಚೆನ್ನ ಎತ್ಕೊಂಡ್ರು. ಆಯ್ತಾ, ಪೊಲೀಸ್ನವರು ಹಿಂದೆ ನಿಂತಿದ್ರು. ನಾವು ಕಾಲು ಹಿಡ್ಕೊಂಡು ಬೇಡ್ಕೊಂಡು ಡಬ್ಬಲ್ ಸ್ಟಾರ್ ನಿಂತಿದ್ರು, ಪಿಸಿಗಳು ನಿಂತಿದ್ರು. ಸರ್ ನೋಡಿ, ಸರ್ ನೋಡಿ, ನಮ್ಮ ಆನಂದನ ಇವರೇ ಮಾಡಿ ಅವರು ಹಿಂದೆ ಬರ್ತಾರ, ಅವರು ಕಂಡ ನೋಡಿದ್ರು ಸುಮ್ಮನೆ ನಿಂತ್ಕೊಂಡ್ರು. ಯಾರೇನೋ ಮಾಡಿಲ್ಲ. ಕರ್ನಾಟಕ ಹೋಗ್ಬೇಕು, ನನಗೆ ಅವೆಲ್ಲ ಗೊತ್ತಿಲ್ಲ.